ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ ಅಭಿನಯಿಸಿ ನಿರ್ದೇಶಿಸುತ್ತಿರುವ ಜೈ ತುಳು ಸಿನಿಮಾದ ಚಿತ್ರೀಕರಣವು ಆರಂಭಗೊಂಡಿದೆ. ನಗರದ ಮಣ್ಣಗುಡ್ಡದಲ್ಲಿರುವ ವಿ4 ನ್ಯೂಸ್ನ ನವೀಕೃತ ಮತ್ತು ವಿಶಾಲವಾದ ಸ್ಟುಡಿಯೋದಲ್ಲಿ ಚಿತ್ರೀಕರಣ ನಡೆಯಿತು. All teams alert. Force is on the way. Over and out. ಸಿನಿಮಾದ ಒಂದು ದೃಶ್ಯದ ವಿಶೇಷ ಚಿತ್ರೀಕರಣವು ಯಶಸ್ವಿಯಾಗಿ ನಡೆಯಿತು. ಆ ಬಗೆಗೆ ಚಿತ್ರತಂಡ ಸಂತೋಷವನ್ನು ವ್ಯಕ್ತಪಡಿಸಿದೆ. ಗಿರ್ಗಿಟ್, ಗಮ್ಜಾಲ್, ಸರ್ಕಸ್ ಚಿತ್ರಗಳ ಯಶಸ್ಸಿನ ಬಳಿಕ ರೂಪೇಶ್ ಶೆಟ್ಟಿಯವರು ಮತ್ತೊಮ್ಮೆ ಬಿಗ್ ಬಜೆಟ್ನ ಸಿನಿಮಾಕ್ಕೆ ಕೈ ಹಾಕಿದ್ದಾರೆ. ಜೈ ಸಿನಿಮಾವು RS ಸಿನಿಮಾಸ್, ಶೂಲಿನ್ ಫಿಲಮ್ಸ್, ಮುಗ್ರೋಡಿ ಪ್ರೊಡಕ್ಷನ್ಸ್ ಲಾಂಛನದಲ್ಲಿ ನಿರ್ಮಾಣವಾಗುತ್ತಿದೆ. ರೂಪೇಶ್ ಶೆಟ್ಟಿ ಸಿನಿಮಾದ ನಿರ್ದೇಶಕರಾಗಿದ್ದು, ಕತೆ ಹಾಗೂ ಸಂಭಾಷಣೆಯನ್ನು ಪ್ರಸನ್ನ ಶೆಟ್ಟಿ ಬೈಲೂರು ಬರೆದಿದ್ದಾರೆ. ಜೈ ತುಳು ಸಿನಿಮಾದ ಮುಹೂರ್ತ ಕಾರ್ಯಕ್ರಮವು ಶರಾವು ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ನಡೆದಿದೆ. ಕರಾವಳಿಯ ವಿವಿಧೆಡೆ ಸಿನಿಮಾದ ಚಿತ್ರೀಕರಣ ಹಮ್ಮಿಕೊಳ್ಳಲಾಗಿದೆ. ವಿ4 ನ್ಯೂಸ್ನ ಹೊಸ ವಿಶಾಲ ಸ್ಟುಡಿಯೋದಲ್ಲಿ ಕೂಡ ಸಿನಿಮಾದ ಚಿತ್ರೀಕರಣವು ನಡೆಯಿತು. ಚಿತ್ರತಂಡದಲ್ಲಿ ನಟ ರೂಪೇಶ್ ಶೆಟ್ಟಿ, ಪ್ರಸನ್ನ ಶೆಟ್ಟಿ ಬೈಲೂರು ಸೇರಿದಂತೆ ಕಲಾವಿದರು ಆಗಮಿಸಿದ್ದು ಸಿನಿಮಾದ ಚಿತ್ರೀಕರಣವನ್ನು ಸುಧಾರಿಸಿಕೊಂಡರು. ನಿಮ್ಮೆಲ್ಲರ ನೆಚ್ಚಿನ ವಿ4 ನ್ಯೂಸ್ ಈಗ ಯಯ್ಯಾಡಿಯಿಂದ ಮಣ್ಣಗುಡ್ಡೆಯ ವಿಸ್ತಾರವಾದ ಸ್ಥಳಕ್ಕೆ ಬಂದಿದ್ದು ಹೆಚ್ಚಿನ ಅನುಕೂಲಗಳನ್ನು ನೀಡುತ್ತಿದೆ. ನಮ್ಮ ಈಗಿನ ದೊಡ್ಡ ಕ್ರೋಮೋ ಸ್ಟುಡಿಯೋವು ಸಣ್ಣ ಬಜೆಟ್ಟಿನ ಚಿತ್ರಗಳ ಶೂಟಿಂಗಿಗೆ ಸೂಕ್ತವಾಗಿದ್ದು ಎಲ್ಲ ಸವಲತ್ತುಗಳನ್ನು ಒದಗಿಸುತ್ತದೆ. ಜೈ ತುಳು ಸಿನಿಮಾ ಎಂಕಲ್ನ ತಂಡದ ಮಸ್ತ್ ಎಕ್ಸ್ಪೆಕ್ಟೇಷನ್ ಸಿನಿಮಾ ಅಂತನಲ್ಲಿ ಆಲ್ರೆಡಿ ನಿಖಿಲ್ ಟೀಸರ್ ಮಾತ್ರ ತೂತಾರೆ ಆ್ಯಂಡ್ ಆಯ್ತು ಶೂಟಿಂಗ್ ಶುರು ಆತಂದೆ ಆ್ಯಂಡ್ ಇನಿ ನಮ್ಮ ವಿ4 ಚಾನಲ್ದ ಒಂದು ಹೊಸ ಸ್ಟುಡಿಯೋ ಓಪನ್ ಆತದೆ. ಓಪನ್ ಅಫಿಷಿಯಲಿ ಆದ ಒಂದು ದಿನ ಏನು ಬಟ್ ಎಂಕ್ಲ ಶೂಟ್ ಮಾಡ್ತಂದಿಲ್ಲ. ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟುಡಿಯೋ ಅಂತ ಬರಲ್ಲ ಎಂಕ್ಲಿಗೆ ನಾಡೊಂದಿತ್ತ ಒಂದು TV ಚಾನಲ್ ಸೆಟಪ್ ಓಡಿತೀನಿ ಮಲ್ಲ ಸ್ಟುಡಿಯೋ ಓಲ್ತಿಕೊಂಡು ಅಂತ ಬಂದಾಗ ಅಕಲ್ನ ವಿ4ದ ಸ್ಟುಡಿಯೋ ತುಯ್ಯ ಮಸ್ತ್ ಸ್ಪೇಷಿಯಸ್ ಆದುಂಡು ಎಂಗ್ಲಿಗೆ ಎಂಚ ಬೋಡಿತ್ತು ಅಂಚನೆ ಉಂಡು. ಸೊ ಎಂಗ್ಲನ ಜೈ ಸಿನಿಮಾ ಮೂಲು ಶೂಟ್ ಆನೇನಿಕ್ಕೆ ಆ್ಯಂಡ್ ನನ್ನ ಸುಮಾರು ದಿನ ಜೈ ಸಿನಿಮಾದ ಶೂಟ್ ಆಯರುಂಡು. ನಮ್ಮ ಪ್ಲಾನ್ದ ಪ್ರಕಾರ ಒಂಜಿ 40 ದಿನದ ಶೂಟ್ ಒಂದು ಎನ್ನದ ನಮ್ಮ 40 ಒಂದು 45 ದಿನದ ಶೂಟ್ ಆವು ಮಾತಾ ತುಳುನಾಡದ ಹಾಸ್ಯ ದಿಗ್ಗಜರುಲ್ಲಿರ ಅಂಚನೆ ಕನ್ನಡ ತೆಲುಗು ನಟ ದೀಪಕ್ ರಾಜುಲ್ಲಿರು ಅಂದರೆ ಸುಮಾರು ಜನ ಉಳ್ಳಿರು ಆ್ಯಕ್ಟರ್ ನಕ್ಲ ಆ್ಯಂಡ್ ಒಂದು ದಾದನ ಒಂದು ಟ್ರೈ ಮಲ್ದ ನಮ್ಮ ಈ ಸಲ ಒಂಚೂರು ನಮ್ಮಲ್ಲ ದಾದನ ನಮಕೊಂದು ಚಾಲೆಂಜ್ ಮಲ್ತೊಂದು ಒಂದು ಸ್ಕ್ರಿಪ್ಟ್ ಮಲ್ಪೋದು ಎನ್ನದು ಮಲ್ತಿನಂಚಿನ ಸಿನಿಮಾ ಜೈ ಇನಿ ಜೈ ಸಿನಿಮಾದ 2ನೇ ದಿನದ ಶೂಟಿಂಗ್ ನಮ್ಮನ ರೂಪೇಶ್ ಶೆಟ್ಟರ್ ಡೈರೆಕ್ಷನ್ದ ಸಿನಿಮಾ ಇನ್ನು 2ನೇ ದಿನದ ಶೂಟಿಂಗ್ ಹೋಲ್ಕೆಂಡ ನಮ್ಮನ ವಿ4ದ ಸ್ಟುಡಿಯೋಡು ವಿ4 ಸ್ಟುಡಿಯೋಡು ಯಾಲ್ನವರ ಮಿಸ್ ಆದ ಸೀದಾಡೆ ಎಯ್ಯಾಡಿ ಪೋನಾಗ ಅಲ್ಪ ಇಜ್ಜಿ ಇಡೇಗಂತ ಪಂಡೇರು 4 ವಾರ ನಾನು ಇಡೆ ಬೈದೇರು ಮಣ್ಣಗುಡ್ಡದಲ್ವ ಬಹುಶಃ ಭಾರಿ ಶೋಕು ಸೆಟಪ್ ಪೂರ ಮಲ್ದೇರು ಲಕ್ಷ್ಮಣ್ ಸರ್ನ ಟೀಮು ಭಾರಿ ಶೋಕು ಉಂಡು ನೆತ್ತ ಒಂಜಿ ಉಲೈಡ್ ಇನ್ನು ಐತೆ ಕಾಮಿಡಿ ಆದುಪ್ಪು ದಾದ ಒಂಜಿ ರೆಕಾರ್ಡಿಂಗ್ ಸ್ಟುಡಿಯೋ ದಾದ ಉಂಡು ಅದುಲೆ ಎಡ್ಡೆ ಸ್ಪೇಸಸ್ ಮಸ್ತ್ ಶೋಕು ಉಂಡು ಮಸ್ತ್ ಖುಷಿ ಅಂಡು ಬೊಕ್ಕ ಇನಿ ಶೂಟಿಂಗ್ಗಳ ಭಾರಿ ಎಡ್ಡೆ ಜಾಗ ಎಂಕಲೆಗೆ ನಮ್ಮನ ಜೈ ಸಿನಿಮಾಗೆ ತಿಕ್ಕಂಡು ಭಾರಿ ಶೋಕದ ಜಾಗ ವಿ4 ಸ್ಟುಡಿಯೋ ಹೊಸತ್ತಾದ ಇಡೆಗೆ ನಮ್ಮ ಶಿಫ್ಟ್ ಆತಂಡು ಥ್ಯಾಂಕ್ಸ್ ಬೊಕ್ಕ ಎಂಕಲೆಗೆ ಒಂಜಿ ಅವಕಾಶ ಕೊರ್ನೇಕೆ ಜೈ ಸಿನಿಮಾ ಬಹುಶಃ ಇತ್ತೆ ಶೂಟಿಂಗ್ ಆರಂಭ ಆತಂಡು ಮಲ್ಲ ದಿಗ್ಗಜರ್ನಗುಲ್ಲೇರು ಒಂಜಿ ಸ್ಪೆಷಲ್ ಆದ ಒಂಜಿ ದಾದ ಪನ್ನಾಗ ವಿಲನ್ ಆದುಪ್ಪು ಕೆಲವು ಆರ್ಟಿಸ್ಟ್ ಮಾತ ಹೊಸತ್ತು ಬರೊಂದುಲ್ಲೇರು ಅಂಚಾದ ಒಂಜಿ ದಾದಾ ಪನ್ಪೇರು ಒಂಚೂರು ಬೇತೆ ರೀತಿದ ಒಂಚೂರು ಟ್ರೈ ಮಲ್ತದ ಒಂಜಿ ಸಿನಿಮಾ ಮಲ್ತಾರೆ ನಮ್ಮ ಪ್ರಯತ್ನ ಉಂಡು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.